ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ದೊರಕ್ತಾ ಇದೆ, ಅದನ್ನು ಸದುಪಯೋಗ ತಗೋತಾ ಇದ್ದಾರೆ. ಸಕ್ರಿಯವಂತ ನಮ್ಮ ಅಧ್ಯಕ್ಷರಿದ್ದಾರೆ. ಸೊ ಒಬ್ಬೊಬ್ಬರ ಒಂದು ಮಾದರಿಯಾಗಿ ನಮ್ಮ ಎಲ್ಲ ಮಹಿಳೆಯರಿಗೂ ಕೂಡ ಎಲ್ಲ ವರ್ಗದಲ್ಲೂ ಅವಕಾಶ ವಂಚಿತರಾದರೂ ಕೂಡ ತಮ್ಮ ಒಂದು ನೈಪುಣ್ಯತೆಯಿಂದ ಸಮಾಜಕ್ಕೆ ಒಂದು ನಾವು ಸಂದೇಶ ಬರಬೇಕು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ನಗರಸಭಾ ತಾಲೂಕಾಡಳಿತ ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕಚೇರಿ ಸಭಾಂಗಣದಲ್ಲಿ ವೀರವನಿತೆ ಓಬವ್ವ ಜಯಂತ್ಯೋತ್ಸವ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕರಾದ ಶಶಿಕಲಾ ರವಿಶಂಕರ್, ಒನಕೆ ಓಬವ್ವ ಯಾವುದೇ ಸೀಮಿತ ಸಮುದಾಯದ ಹೆಮ್ಮೆಯ ಪ್ರತೀಕವಲ್ಲ, ಇಡೀ ವಿಶ್ವಕ್ಕೆ ಸ್ತ್ರೀ ಕುಲಕ್ಕೆ ಕಳಶಪ್ರಾಯವಾಗಿದ್ದವರು, ಸ್ವಾಮಿ ನಿಷ್ಠೆ ದೇಶಭಕ್ತಿಯ ಪರಾಕಾಷ್ಠೆ ಮೆರೆದ ಹೆಣ್ಣುಮಗಳು, ಸಂದರ್ಭೋಚಿತವಾಗಿ ಸಮಯ ಪ್ರಜ್ಞೆ ಕಾರ್ಯದಕ್ಷತೆ ಮೆರೆದು ಅಪಾರ ಧೈರ್ಯ ಸಾಹಸದಿಂದ ಏಕಾಂಗಿಯಾಗಿ ಶತ್ರು ಸೈನ್ಯವನ್ನು ತನ್ನ ಒನಕೆಯಿಂದಲೇ ಸದೆ ಬಡಿದು ಹೆಣದ ರಾಶಿ ಹಾಕಿದ ಅಪ್ರತಿಮ ಮಹಿಳೆ ಒನಕೆ ಓಬವ್ವ ಎಂಬುದಾಗಿ ತಿಳಿಸಿದರು. ಈ ಒಂದು ಸಂದರ್ಭಕ್ಕೆ ಚಿತ್ರದುರ್ಗದ ಕ್ರೀಡಾಂಗಣಕ್ಕೆ ವೀರವನಿತೆ ಓಬವ್ವ ಎಂದು ಹೆಸರಿದೆ ಎಂದರು. ಹಾಗಾಗಿ ಈ ದಿನ ಎಲ್ಲರೂ ಈ ವೀರವನಿತೆ ಓಬವ್ವನಿಗೆ ಗೌರವ ಸಲ್ಲಿಸಬೇಕು ಎಂದರು. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಾಲಿನಲ್ಲಿ ಈ ಬಾರಿ ಒನಕೆ ಓಬವ್ವ ಜಯಂತಿ ಆಚರಣೆ ಸೇರ್ಪಡೆಯಾಗಿದ್ದು ಸಂಬಂಧಿತ ಸಮುದಾಯಕ್ಕೆ ಮಾತ್ರವಲ್ಲದೆ ಸಮಸ್ತರು ವಿಶೇಷವಾಗಿ ಮಹಿಳೆಯರು ಸಂತೋಷ ಪಡುವ ವಿಷಯವಾಗಿದೆ ಎಂದು ತಿಳಿಸಿದರು. ಕೋಟೆ ಸುರಕ್ಷಿತವಾಗಿದೆ, ಹೊರಗಡೆ ಮತ ಹಾಹಾಕಾರ ಶುರುವಾಗಿತ್ತು. ಇನ್ನೇನು ಅವನು ಬೌಳಿ ಹೋಗ್ಬಿಟ್ಟಿದ್ದಾನೆ, ಬಸಳೆ ಹೋಗ್ಬಿಟ್ಟಿದ್ದಾನೆ, ಇದರಲ್ಲಿ ಹೋಗ್ಬೇಕು ಅನ್ನೋಷ್ಟರಲ್ಲಿ ಕೋಟೆಯಲ್ಲಿ ಒಂದೇ ತುಂಬ ಉಪೇಕ್ಷಿತವಾದಂತಹ ಇದು ಎಲ್ಲೋ ಒಂದು ಕಡೆ ಮೊಸರು ಮಾರುವಂತಹ ಒಬ್ಬ ಹೆಣ್ಮಗಳು ಒಂದು ಕಳ್ಳ ಮೂಸಳಿ ಒಳಗೆ ಹೋಗುವಂಥದ್ದನ್ನ ಒಬ್ಬ ಶತ್ರು ಸೈನಿಕ ನೋಡ್ತಿದ್ದಾನೆ. ನೋಡಿದವನು ಓಹೋ ಇದು ಇಲ್ಲಿ ಕಳ್ಳದಾರಿ ಇದೆ ಅಂತ ತಿಳ್ಕೊಂಡು ಅವನು ಅವನಿಗೆ ವಿಷಯ ಮುಗಿಸಿ ಆ ಒಂದು ಐದರಲ್ಲಿ ಆಯ್ತು, ಆ ಕಡೆಯಿಂದ ನೀವು ಒಳಗಡೆ ಬಿಡ್ತಿ ಅಂತೆಲ್ಲ ಹೇಳಿ ಒಬ್ಬೊಬ್ರೆ ಆ ಕಡೆ ಆ ಕಳ್ಳ ಲಿಂಡಿನಲ್ಲಿ ದೂರಕ್ಕೆ ಉಪಕ್ರಮಿಸ್ತಾರೆ. ಅದೇ ಹೊತ್ತಿನಲ್ಲಿ ಎಷ್ಟೋ ಹೊತ್ತು ಕಾಯ್ತಿದ್ದ ಅವನದೇನು ಕೆಲಸ, ಹೊರಗಡೆ ಏನಾದರೂ ಸೂಚನೆ ಕಂಡುಬಂತು ಅಂತ ಹೇಳಿದ್ರೆ ಅವನು ಜೋರಾಗಿ ಕಹಳೆಯನ್ನು ಊದಿ ತಮ್ಮ ಸೈನಿಕರನ್ನ ಅವನು ಎಚ್ಚರಪಡಿಸ್ಬೇಕಾಗಿತ್ತಷ್ಟೇ. ಅವನು ಕಾಯ್ತಾ ಇರ್ತಾನೆ, ಎಲ್ಲೂ ಯಾವ ಸಿನಿಮಾ ಏನೂ ಕಾಣ್ತಿರಲ್ಲ. ಆಯ್ತು, ಊಟಕ್ಕೆ ಹೊತ್ತಾಗುತ್ತೆ, ಓಬವ್ವೆ ಅವಳನ್ನ ಊಟಕ್ಕೆ ಅಂತ ಕರೀತಾಳೆ. ಬುದ್ಧ ಹನುಮಪ್ಪ ಊಟಕ್ಕೆ ಅಂತ ಬರ್ತಾನೆ. ಓಬವ್ವೆ ಗಂಟನಿಗೆ ಊಟಕ್ಕೆ ಇಡ್ತಾಳೆ. ಇಟ್ಟವಳು ನೀರು ಖಾಲಿಯಾಗಿರೋದ್ರಿಂದ ನೀರು ತಗೊಂಡು ಬರೋಣ ಅಂತ ಹೊರಗಡೆ ಬಂದವಳು ಸಾಮಾನ್ಯವಾಗಿ ಗಂಡ ಕೆಳಗಡೆ ಇದ್ದಾಳೆ ಅಂತಂದರೆ ಒಂದು ಸತ್ತಿ ಮೇಲಕ್ಕೆ ಸುತ್ತ ನೋಡಿ ಒಳಗಡೆ ಹೋಗುವಂಥ ಇದರಲ್ಲಿ ಅವಳು ಕೊಡವನ್ನು ತಗೊಂಡು ನೋಡಿದಾಗ ಒಬ್ಬ ಶತ್ರು ಸೈನಿಕ ಅವಳಿಗೆ ನುಗ್ಗೋದನ್ನು ನೋಡ್ತಾಳೆ. ನೋಡಿದ ತಕ್ಷಣ ಅವಳಿಗೆ ಜಾಗೃತಗೊಂಡ ಮನಸ್ಸಿನಂತೆ ಜಾಗೃತಲಾಗ್ತಾಳೆ. ಅದೇ ಇದಾಯ್ತಲ್ಲ ಅಂತ ಒಳಗೆ ಓಡ್ಬಿಡ್ತಾಳೆ. ಗಂಡನಿಗೆ ಅವಳು ಹೇಳಿ ಇಟ್ಕೊಳ್ಳೋಣ ಅಂತ ಹೇಳಿ ಒಳಗೆ ಓಡ್ಬಂದು ಹೇಳಿಕೊಂಡ್ರೆ ಗಂಡ ತುಂಬ ಹಸ್ಕೊಂಡಿರ್ತಾನೆ, ಊಟ ಮಾಡ್ತಿರ್ತಾನೆ. ಅವಳ ಸತಿ ಧರ್ಮ ಹೇಳುತ್ತೆ, ಭಾಳ ಹಸ್ಕೊಂಡಿದ್ದಾನೆ, ಎಷ್ಟು ಹೊತ್ತು ಇಟ್ಕೊಂಡಿದ್ದಾನೆ, ಊಟ ಮಾಡಲಿ, ನಾನು ಅಷ್ಟೊಂದು ನಾನೇನೋ ಒಂದು ಮಾಡೋಣ ಅಂತ ಹೇಳಿ ಸುತ್ತ ನೋಡ್ತಾಳೆ. ನೋಡಿದವಳು ಕಂಡಿದ್ದಾರೆ. ಏನು ನಾವು ಹೇಳ್ತೇವೆ, ಸಮಯ ಕಾಲನ ನೆಂಟ ಅಂತ ಹೇಳ್ತಾರಲ್ಲ, ಹಾಗೆ ಆ ಕ್ಷಣಕ್ಕೆ ಒದಗಿದ್ದೇ ಶಸ್ತ್ರ, ಹಾಗಾಗಿ ಆಯುಧ. ಹಾಗಾಗಿ ಅವಳಿಗೆ ಕಂಡದ್ದು ಆ ಧಾನ್ಯವನ್ನು ಇದು ಮಾಡತಕ್ಕಂತಹ ಒಂದು ಮೊನಕೆ ಕಟ್ಟಲು. ಹಾಗೆಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮೊನಕೆ ಕೂಡ್ಲು ಅಂಥದ್ದೆಲ್ಲನೂ ಸಿಗ್ತಕ್ಕಂತಹ ಇದು ಮೊನಕೆ ಸಿಗುತ್ತೆ. ಆ ಮೊನಕೆಯನ್ನು ತೆಗೆದುಕೊಂಡು ಬರ್ತಾಳೆ. ಅವಳಿಗೆ ಹೊರಗಡೆ ಬಂದು ಕಚ್ಚೆ ಕಟ್ಟಿ ನಿಲ್ತಾಳೆ. ಕಚ್ಚೆ ಕಟ್ಟಿ ಟೊಂಕ ಕಟ್ಟಿ ನಿಂತು ಆ ಗಿಂಡಿಯಿಂದ ಆ ಸಂದಿಯಿಂದ ಒಳಗೆ ನುಸುಳ್ತಾ ಇರತಕ್ಕಂತಹ ಶತ್ರು ಸೈನಿಕ ಇದ್ದಾನೆ, ಅವನ ತಲೆಗೆ ಹೊಡೆದು ಹಿಡಿದೇಳದೆ ಕಣ ಇಳಿಸ್ತಾರೆ. 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, 10 ಆಯ್ತು, 15 ಆಯ್ತು, ಹೊಡಿ ಹೇಳಿ ಎಡದ ರಾಶಿನೇ ಎಳೆದು ಹಾಕ್ತಾಳೆ. ಅವನು ಊಟ ಮುಗಿತೆ, ಇಲ್ಲ ಏನೋ ಬರ್ಲಿಲ್ವಲ್ಲ ಹೆಂಡತಿ ಎಲ್ಲೋದು ಅಂತ ಹೇಳಿ ಗಂಡ ಬುದ್ಧನ್ಮಪ್ಪ ಹೊರಗಡೆ ಬರ್ತಾನೆ. ಹೊರಗೆ ಬಂದು ನೋಡ್ತಾನೆ, ಹೆಂಡತಿ ಕಾಣಲ್ಲ. ಏನಾಯ್ತು ಅಂತ ಅವ್ನಿಗೆ ನೋಡ್ಬೇಕಾದ್ರೆ ಆ ಹೆಣದ ರಾಶಿ ಮಧ್ಯ ಓಬವ್ವ ನೋಡ್ತಾನೆ. ನೋಡಿ ಅವನು ಗಾಬರಿ ಆಗ್ತಾನೆ. ರಕ್ತಸಿಕ್ತವಾದಂತಹ ಇದು ಅವಳು ಆ ಕೋಪ, ಆವೇಶ, ಉದ್ವೇಗದಲ್ಲಿ ಅವಳು ರಣಚಂಡಿ ಥರ ಆಗ್ಬಿಟ್ಟಿರ್ತಾಳೆ. ಅವಳ ಮೈ ಮೇಲೆ ಎಚ್ಚರ ಇಲ್ಲದ ಹಾಗೆ ಸುಮ್ಮನೆ ಅವಳು ಹೊಡಿ ಇದು ಮಾಡುವಂಥ ಇದರಲ್ಲೇ ನಿರತರ ಹೋಗ್ತಿರ್ತಾಳೆ. ಅವ್ನು ನೋಡಿ ಆಯಿತು ಅಂತ ಹೇಳಿ ಮಾಡ್ತಾನೆ. ತಕ್ಷಣ ಹೋಗಿ ಕಹಳೆಯನ್ನು ಹತ್ತುತ್ತಾನೆ. ಹತ್ತಿ ಕಹಳೆಯನ್ನು ಊದಿ ಅವನು ತನ್ನ ಸೈನಿಕರನ್ನೆಲ್ಲರನ್ನು ಎಚ್ಚರಿಸ್ತಾನೆ. ರಾಷ್ಟ್ರಕ್ಕಾಗಿ, ನಾಡಿಗಾಗಿ ಆ ಸ್ವಾಮಿ ನಿಷ್ಠೆ ಅಂತ ಅನ್ನೋದು ಹೇಗೆ ಕೆಲಸ ಮಾಡ್ತಾನೆ ಹೇಳಿದ್ರೆ ಅವನು ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸಿದ ಹಾಗೆ ಅವನು ಅಲ್ಲಿ ಕಾಶನ್ ಕೊಡ್ತಾನೆ. ಆ ನಿರ್ದೇಶನ ಕೊಡುತ್ತಿರೋದೆಲ್ಲ ನೋಡಿದ್ರೆ ಅವನು ಕೂಡ ಶತ್ರು ಸೈನಿಕರ ಇದಕ್ಕೆ ಅವನು ಬಲಿಯಾಗ್ತಾನೆ. ಅಲ್ಲಿ ಇಲ್ಲೂ ಅಷ್ಟೇ ಹೊಡೆದು ಸಾಯಿಸಿದ್ದೀನಿ ಅಂತ ಅಂದ್ಕೊಂಡಿರ್ತಾಳೆ. ಹಿಂದ್ಗಡೆಯಿಂದ ಒಬ್ಬ ಸೈನಿಕ ಬಂದು ಹಿಂದ್ಗಡೆಯಿಂದ ಅವಳಿಗೆ ಓಬವ್ವೆಗೆ ಚುಚ್ಚಿ
ಅವಳ ಪ್ರಾಣವನ್ನು ತೆಗೆದುಬಿಡ್ತಾಳೆ. ಒನಕೆ ಓಬವ್ವ ತನ್ನ ಪ್ರಾಣವನ್ನು ಬಲಿದಾನ ಮಾಡ್ತಾಳೆ. ಹಾಗೆಯೇ ಜೊತೆಗೆ ಅಷ್ಟೊತ್ತಿಗೆ ಎಚ್ಚರಗೊಂಡ ಸೈನಿಕರು ಮದಕರಿ ನಾಯಕನ ಸೈನಿಕರಿದ್ದಾರೆ ಅವರೆಲ್ಲರನ್ನು ಹೆಚ್ಚು ಜಾಗೃತಗೊಂಡು ಕೋಟದ ರಕ್ಷಣೆಗೋಸ್ಕರ ಧಾವಿಸ್ತಾರೆ ಅನ್ನುವಂಥದ್ದು ಮುಂಚೆ ಯುದ್ಧ ಮುಂದಕ್ಕೆ ಹೈದರಾಲಿ ಮತ್ತು ಮದಕರಿ ನಾಯಕರ ಇದರಲ್ಲಿ ಯುದ್ಧ ಆಗುವಂಥದ್ದು ಅದೆಲ್ಲ ಮುಂದಿನ ಇತಿಹಾಸದಲ್ಲಿ ಆಗುತ್ತೆ. ನಾವಿವಾಗ ಕೇಂದ್ರಕ್ಕೆ ತಗೊಂಡು ಬರೀ ಒಬ್ಬವೇ ಬಗ್ಗೆ ಮಾತನಾಡಬೇಕು ಅಂತಂದಾಗ ಇಲ್ಲಿಗೆ ಆಗುತ್ತೆ. ನಾವಿಲ್ಲಿ ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಂತಹ ಒಬ್ಬ ಹೆಣ್ಣುಮಗಳು ಅಷ್ಟು ಜನರ ಪ್ರಾಣನ ತೆಗೆಯೋದಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಅಸಾಧ್ಯ, ಸಿಂಧು ಅಸಿಂಧು ಅಂತ ಪ್ರಾಕ್ಟಿಕಬಿಲಿಟಿ ಇಂಪ್ರಾಕ್ಟಿಕಬಿಲಿಟಿ ಅಂತ ಯೋಚನೆ ಮಾಡುವಾಗ ಎಲ್ಲವನ್ನ ಮೀರಿ, ಎಲ್ಲ ಸಾಧ್ಯತೆಗಳನ್ನು ಮೀರಿ ಒಬ್ಬ ಹೆಣ್ಣುಮಗಳು ಆ ಸಂದರ್ಭವನ್ನು ಅವಳು ಎದುರಿಸದಂಥ ರೀತಿ, ಆ ಚಾಕಚಕ್ಯತೆ, ಸಮಯ ಪ್ರಜ್ಞೆ ಇಂಥದ್ದೆಲ್ಲವನ್ನ ನಾವು ನೋಡಿ ಆ ವ್ಯಕ್ತಿತ್ವಕ್ಕೆ ನಾವು ಇವತ್ತು ಬೆಲೆ ಕೊಡಬೇಕಾಗಿದೆ. ಆಮೇಲೆ ಅವಳು ಹುಟ್ಟಿ ಬೆಳೆದಂತಹ ಪರಿಸರ ಆಗಲಿ, ಅವಳು ಬೆಳೆದಂತಹ ವರ್ಗ ಆಗಲಿ ಬೇರೆ ಯಾವುದೂ ಲೆಕ್ಕಕ್ಕೆ ಬರಲಿಲ್ಲ. ಆದರೆ ಅವಳ ಆ ವ್ಯಕ್ತಿತ್ವ ಏನಿದೆ, ಅವಳ ಸಮಯವನ್ನು ಎದುರಿಸಿದಂತಹ ರೀತಿ ಏನಿದೆ, ಆ ಇಡೀ ಜನಾಂಗಕ್ಕೆ ಮತ್ತೆ ಆ ಹೆಣ್ಣು ಕುಲಕ್ಕೆ ಒಂದು ಗೌರವವನ್ನ ಕಲಶಪ್ರಾಯವಾಗಿ ತಂದುಕೊಟ್ಟಿದೆಯಲ್ಲ, ಅದನ್ನ ನಾವೆಲ್ಲರೂ ಇವತ್ತು ನೆನಪು ಮಾಡ್ಕೊಳ್ಬೇಕಾಗಿದೆ. ದಯಮಾಡಿ ಇವತ್ತಿನ ದಿವಸ ದಯವಿಟ್ಟು ಎಲ್ಲರೂ ಸಹ ನೆನಪಿನಲ್ಲಿ ಇಟ್ಕೊಳ್ಳಬೇಕಾದಂತಹ ದಿವಸ ಆಗಿದೆ. ಆ ಒನಕೆ ಇವಾಗ ಯಾರು ಕೇಳಿದ್ರು ಕ್ರೀಡಾಂಗಣಕ್ಕೆ ಸಿಡಿ ಅಂತ ಹೇಳಿ, ಒನಕೆ ಓಬವ್ವ ಕ್ರೀಡಾಂಗಣ ಅಂತ ಹೇಳಿ ಈಗಾಗಲೇ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಕ್ರೀಡಾಂಗಣಕ್ಕೆ ಆಗಲೇ ಹೆಸರು ಕೊಟ್ಟು ಆ ಗೌರವವನ್ನು ಸಲ್ಲಿಸಿದ್ದಾರೆ. ಅದು ನಿಜಕ್ಕೂ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ವಿಷಯ. ಒಬ್ಬ ಹೆಣ್ಮಗಳಿಗೆ ಅಂತಹ ಗೌರವ ಸಲ್ಲಿದೆ ಅಂತ ಹೇಳಿ ನಾನಾದ್ರೂ ಸಹ ಅಷ್ಟೇ ಯಾವುದೇ ಜಾತಿ ವರ್ಗ ಯಾವುದನ್ನೂ ಲೆಕ್ಕಕ್ಕೆ ಇಲ್ಲದ ಹಾಗೆ ಅವಳ ಒಂದು ಇದಕ್ಕೆ ಗೌರವ ಕೊಟ್ಟು ಇವತ್ತು ದಿವಸ ಹೆಣ್ಮಗಳಿಗೆ ಗೌರವ ಕೊಟ್ಟು ನಾವೆಲ್ಲ ಇಡೀ ಹೆಣ್ಮಕ್ಳನ್ನ ನಮಗೆ ಅಭಿಮಾನದಿಂದ ಹೇಳ್ಕೊಳ್ತಕ್ಕಂತಹ ಇದು ಅಂತ ನಾನು ಭಾವಿಸ್ತೇನೆ. ಮತ್ತೆ ಎಲ್ಲ ಹೆಣ್ಮಕ್ಳು ಸಹ ಎಲ್ಲ ಹಿರಿಯರು, ಆಮೇಲೆ ಒಳ್ಳೆ MLA ಸಹ ನಮಗೆ ಸಿಕ್ಕಿದ್ದಾರೆ, ಒಳ್ಳೆ ಕಮಿಷನರ್ಸ್ ಇದ್ದಾರೆ. ನಗರಸಭೆನಲ್ಲೂ ಕೂಡ ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಕೆಲಸ ಮಾಡುವಂತಹ ಇದಿದೆ. ಹಾಗಾಗಿ ಎಲ್ಲರೂ ಸೇರಿ ನಾವು ಕೆಲಸ ಮಾಡಿದಾಗ ಹಿರಿಯೂರಿನ ಅಭಿವೃದ್ಧಿ ಸೂಚ್ಯಂಕ ಒಂದೇ ವಿಧಾನಿಗೆ ಏರೋದಲ್ಲ, ಹಂಗಿರೋದಕ್ಕೆ ನೀವೆಲ್ಲರೂ ಸೇರಿ ಅವಕಾಶ ಮಾಡ್ಕೊಳ್ಳಿ, ನೀವೆಲ್ಲರೂ ಪ್ರಚಾರಕ್ಕೆ ಅವಕಾಶ ಮಾಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಜನತಾ ಪ್ರತಿನಿಧಿಗಳು ಅಂತ ಹೇಳಿದಾಗ ನೀವೆಲ್ಲರೂ ಸೇರಿ ಅದಕ್ಕೆ ನಿಮ್ಮ ಒಕ್ಕೋರೆಲ್ಲ ಇದಕ್ಕೆ ಇದಿರುತ್ತೆ. ಒಳ್ಳೆಯ ಅಧಿಕಾರಿಗಳನ್ನ ಉಳಿಸ್ಕೊಳ್ಳಿ. ಇಲ್ಲಿ ಹಿರಿಯೂರಿನ ಇನ್ನೂ ಅಭಿವೃದ್ಧಿ ಪತ್ರಕತೆ ಎರಿಸ್ಕೊಂಡು ಹೋಗೋಣ ಅಂತ ಆಶೆ ಪಡ್ತಾ ಇವತ್ತಿನ ದಿವಸ ನನ್ನ ಕರೆಸಿ ಈ ಮಹಿಳೆಯ ಇದಕ್ಕೆ ನನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಂತರ ರಾಜ್ಯ ಪ್ರವರ್ಗ 1ರ ರಾಜ್ಯಾಧ್ಯಕ್ಷರಾದ TD ಶ್ರೀನಿವಾಸ್ ರವರು ಒನಕೆ ಓಬವ್ವನ ಸಾಧನೆ ಕುರಿತು ಅರ್ಥಪೂರ್ಣವಾಗಿ ತಿಳಿಸಿದರು. ಆದರೆ ಸಮಾಜಕ್ಕೆ ಇದು ಮೊದಲ ಬಾರಿಗೆ ಒಂದು ಒನಕೆ ಓಬವ್ವನ ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ನಡೆನುಡಿಗಳಲ್ಲಿ ಬದಲಾವಣೆ ನಾವು ಮಾಡ್ಕೊಬೇಕು ಅಂತೇಳಿ ನನ್ನೊಂದು ಸಣ್ಣ ಕಿವಿ ಮಾತು ನಿಮ್ಗೆ ಅಷ್ಟೇ. ಅದರಲ್ಲಿ ಬದಲಾವಣೆ ಮಾಡಿಕೊಂಡು ಸಮಾಜನ ಒಟ್ಟಿಗೆ ಗಟ್ಟಿಗೆ ಕಟ್ಟಿಕೊಂಡು ನಮಗೆ ಸಿಗಬೇಕಾಗಿರೋದನ್ನು ಸಂವಿಧಾನಬದ್ಧವಾಗಿ ಸಿಗಬೇಕಾಗಿರೋದನ್ನು ಪಡ್ಕೊಳ್ಳೋದಕ್ಕೆ ನಾವು ಹೋರಾಟಗಳು ಮಾಡಬೇಕು. ಈ ಥರ ರಾಷ್ಟ್ರೀಯ ಹಬ್ಬಗಳಲ್ಲಿ ಆ ಸುತ್ತೋಲೆಯ ಪ್ರಕಾರ ಎಲ್ಲರೂ ಸೇರಿ ಕೂಡಿ ನಾವು ಆ ರಾಷ್ಟ್ರೀಯ ಹಬ್ಬವನ್ನು ಮಾಡಿ, ಜೊತೆಗೆ ಆ ಒಂದು ವೀರವನಿತೆ ಏನು ಪ್ರದರ್ಶನ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಕೋಟೆನ, ನಮ್ಮ ಚಿತ್ರದುರ್ಗನ ಮತ್ತು ರಾಜನಿಷ್ಠೆ ಒಂದು ಕಡೆ, ಇನ್ನೊಂದು ಕಡೆ ಗಂಡನಿಗೆ ಊಟ ಮಾಡುವಂಥ ಸಂದರ್ಭದಲ್ಲಿ ಬಿಟ್ಟು ಬರುವಂಥದ್ದು ಅಂತ ಹೇಳಿದ್ರೆ, ಈಗಿನ ಹೆಣ್ಮಕ್ಳು ಇನ್ನು ಬೈಕೊಂತೀವಿ ಅನ್ನೋ ಗೊತ್ತಿಲ್ಲ. ಈಗಿನ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಹೇಳಿದ್ರೆ ಇರಯ್ಯ ಬಸ್ನಾಗ ಕೆಲಸ ಮಾಡ್ತೀನಿ ಆಮೇಲೆ ನಿಂತ್ಕೊಂಡು ನಿಂತಿದ್ದು ಕಲ್ಲೇರಿಲ್ಲ ಎತ್ಕೊ ಅಂತಾರೆ ಜನಗಳು. ಹಾಗಾಗಿ ಅದು ಆ ಒಂದು ಪಿಕ್ಚರ್ನ ನೋಡಿದಂಥ ಸಂದರ್ಭದಲ್ಲಿ ಜಯಂತಿ ಆ ಪಾತ್ರದಲ್ಲಿ ಮಾಡಿರೋದು ಒಂದು 2 ನಿಮಿಷ ಈ ವಾಟ್ಸಪ್ಪಲ್ಲಿ ಇದರಲ್ಲೆಲ್ಲ ಬರುತ್ತೆ. ನಾವು ಯೂಟ್ಯೂಬಲ್ಲಿ ಹೋಗಿ ನೋಡಿದಾಗ ನೋಡಿದಾಗ ಒಂದು 2 ನಿಮಿಷ ಮೈ ತುಂಬ ಅನಿಸುತ್ತೆ, ಹೌದಲ್ಲ? ಕೊನೆ ಕಡೆ ನೀರು ಬರುತ್ತೆ. ಅಂಥ ಒಂದು ಸಂದರ್ಭ ಸೃಷ್ಟಿಯಾದಂಥ ವಿಚಾರ. ಜೊತೆಗೆ ಇವತ್ತು ನಾವೆಲ್ಲ ಆರಾಮಾಗಿದ್ದೀವಿ ಅಂದರೆ ಆವತ್ತು ಏನು ಹೈದರಾಲಿ ಸೈನ್ಯ ವಶಪಡಿಸಿಕೊಳ್ಳದಿಲ್ಲ ಕಾಪಾಡಿದ್ದಕ್ಕೂ ಆರಾಮ ಅಂತೇಳಿ ಅಲ್ವಾ? ರಾಜನಿಷ್ಠೆ ಒಂದು ಕಡೆ, ಇನ್ನೊಂದು ಕಡೆ ಏನು ಯಜಮಾನರು ಊಟ ಮಾಡ್ತಿದ್ದಾರೆ ಅಂಥ ಸಂದರ್ಭದಲ್ಲಿ ಕಾಪಾಡುವಂಥದ್ದು ಅದೊಂದು ಅದ್ಭುತವಾದ ಇತಿಹಾಸ ಕುಟುಂಬದಲ್ಲಿ ಸೇರುವಂಥ ವಿಚಾರ. ಆ ವಿಚಾರಧಾರೆಗಳನ್ನು ಇವತ್ತು ಹೆಣ್ಣು ಮಕ್ಕಳು ಹೆಚ್ಚಾಗಿ ನಾವು ಹೆಣ್ಣು ಮಕ್ಕಳಿಗೆ ಅದು ಪ್ರಚಾರ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಗಟ್ಟಿಯಾಗಿ ನಿಂತು ನಿಮ್ಮ ಬದುಕುಗಳನ್ನು ಕಟ್ಕೊಳ್ಳಲಿಕ್ಕೆ, ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಬರುವಂಥ ಕಷ್ಟಗಳನ್ನು ಮೆಟ್ಟಿ ನೀವು ನಿಲ್ಲುವಂಥದ್ದಕ್ಕೆ ಏನು ಸಾಕಷ್ಟು ಒನಕೆ ಓಬವ್ವನಂಥ ಒಂದು
ಗಟ್ಟಿಗಿತ್ತಿಯನ್ನು ಆದರ್ಶವಾಗಿ ತಗೊಳ್ಬೇಕು ಅಂತೇಳಿ ಸಾಮಾನ್ಯರು ಕೊಡೋ ವಿಚಾರವನ್ನು ನಾನು ಹೇಳಿದೆ. ನಾನು ಕಾರಲ್ಲಿ ಇರಬೇಕಾದ್ರೆ ಸಾಮಾನ್ಯವಾಗಿ ಸಾಕಷ್ಟು ವಿಚಾರಗಳು, ರಾಷ್ಟ್ರೀಯ ವಿಚಾರಗಳೆಲ್ಲ ನಾವು ಪ್ರಸ್ತಾಪ ಮಾಡ್ತಿದ್ವಿ. ಬರಬೇಕಾದ್ರೆ ಹಿಂದೆ ವುಮನ್ ರಿಸರ್ವೇಷನ್ ತರಬೇಕು ಅಂತೇಳಿ ರಾಷ್ಟ್ರದಲ್ಲಿ ಹಿಂದೆ ಒಂದು ಹೋಗಿದ್ದು ಅಂತಿಮ ಹಂತಕ್ಕೆ ಬಂದು ನಿಂತು ರಿಸರ್ವೇಷನ್ ವಿತಿನ್ ದಿ ರಿಸರ್ವೇಷನ್ ಅನ್ನೋ ವಿಚಾರವಾಗಿ ನಿಂತು ರಿಸರ್ವೇಷನ್ ತರೋದು ಸರಿ, ರಿಸರ್ವೇಷನ್ ತಂದು ಉಳ್ಳವರೇ ಮತ್ತೆ ರಿಸರ್ವೇಷನ್ನಲ್ಲಿ ಅಧಿಕಾರ ಪಡಿಬಾರ್ದು, ರಿಸರ್ವೇಷನ್ ವಿತಿನ್ ದ ರಿಸರ್ವೇಷನ್ ಅನ್ನೋ ವಿಚಾರಕ್ಕೆ ಅದು ನಿಂತು ಹೋಗ್ಬೇಕು. ಹಾಗಾಗಿ ನಾನು ಈಗಲೂ ಕೇಳ್ತೇನೆ, ರಿಸರ್ವೇಷನ್ ವಿತಿನ್ ರಿಸರ್ವೇಷನ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಆ್ಯಸ್ ಪರ್ ಅವರ್ ಕೌಂಟ್ ಅಂತ ಹೇಳಿ. ಹೌದಲ್ಲ? ಆ ಲೆಕ್ಕಕ್ಕೆ ತಗೊಂಡ್ರೆ 40 ಇಂಟ್ರೆಸ್ಟ್ ಇದೆಯಲ್ಲ, ನೀವು 40 ಇಂಟ್ರೆಸ್ಟಿಂದ ನಿಮಗೆ 50% ಕೊಡಲೇಬೇಕಾಗುತ್ತೆ ರಿಸರ್ವೇಷನ್. ಹಾಗಾಗಿ ಇದು ಒಂದು ವಿಚಾರಧಾರೆಯನ್ನು ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಈಗ ಮುಸ್ಲಿಂ ವಿಡಿಯೋದಲ್ಲಿ ಹಾಕಿರ್ತಾರೆ ವುಮನ್ ರಿಸರ್ವೇಷನ್ ಬಗ್ಗೆ ಅತಿ ಹೆಚ್ಚಿನ ಒತ್ತು ಕೊಟ್ಟು ಅಂತೇಳಿ. ಎಸ್, ಇಟ್ ಇಸ್ ರಿಕ್ವೈರ್ಡ್. ಲೋಕಲ್ ಬಾಡೀಸಲ್ಲಿ ವುಮನ್ ರಿಸರ್ವೇಷನ್ ಇದೆ 33%, 50% ಇದೆ. ಅದೇ ರೀತಿಯಲ್ಲಿ ಸಂವಿಧಾನದಲ್ಲಿ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಆಗ್ಬೋದು, ಅಥವಾ ವಿಧಾನ ಪರಿಷತ್ತಲ್ಲಿ ಆಯ್ಕೆಯಲ್ಲಿನೂ ಸಾಕಷ್ಟು ತಾರತಮ್ಯ ಇದೆ. ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಇಲ್ಲ, ಅವ್ರ ಇಚ್ಛೆಗೆ ಅನುಗುಣವಾಗಿ ಪಕ್ಷಗಳು ಮಾಡ್ತಾರೆ. ಅಲ್ಲೂ ಸಹ ಜೊತೆಯಲ್ಲಿ ಏನು ವಿಧಾನಸಭೆಯಲ್ಲಿ ಸಹ ಶಾಸನಸಭೆಗೆ ಆಯ್ಕೆಯಾಗುವಂಥ ಸಂದರ್ಭದಲ್ಲಿ ಕನಿಷ್ಠ 33% ರಿಸರ್ವೇಷನ್ ಬರಬೇಕು, ರಾಷ್ಟ್ರದಲ್ಲಿ ಬರಬೇಕು ಅಂತ ಹೇಳಿದಾಗ ಖಂಡಿತ ಆ ಒಂದು ಹೋರಾಟ ಆ ತಾಯಿ ಏನು ಮಾಡಿದ್ರು ಆ ಥರ ಹೋರಾಟಗಾರರು ಹೆಚ್ಚು ಸಂಖ್ಯೆಯಲ್ಲಿ ಹುಟ್ತಾರೆ. ಹೌದಲ್ವಾ? ಶಾಸಕರು ಜಾಸ್ತಿ ಆದಾಗ, ಸಂಸದರು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮಹಿಳಾ ಕೂಗಿಗೆ ಒತ್ತು ಸಿಗುತ್ತದೆ. ಅದೇ ನಿಟ್ಟಿನಲ್ಲಿ ಒಂದು ವನಿಕೆ ಹೋಗುವವರು ಖಂಡಿತ ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನು ಅಥವಾ ಚಿತ್ರದುರ್ಗ ಕೋಟೆಯನ್ನು ಆ ಕಾಲಿಗೆ ಆ ಒಂದು ನಾಡನ್ನು ಆಳ್ತಾ ದೊರೆಯ ಘನತೆಯನ್ನು ಎಲ್ಲರನ್ನು ಕಾಪಾಡೋ ನಿಟ್ಟಿನಲ್ಲಿ ಹೋರಾಟ ಮಾಡಿದಂಥ ಒಂದು ಮಹಿಳೆ ದೊಡ್ಡ ಸ್ಥಾನಕ್ಕೆ ಅಂತೇಳಿದ್ರೆ ಅದೇನು ಸೇವೆ, ದೊಡ್ಡದ ಸೇವೆ ಅಂತೇಳಿ ಮಾತಾಡ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮ ಆಗಿದ್ದಾರೆ. ನಮ್ಮ ಸಮಾಜಗಳಲ್ಲಿ ಆ ಸಮಾಜಗಳಲ್ಲಿ ಆ ಒಂದು ಕೊಟ್ಟಂಥ ಸ್ಥಾನವನ್ನು ನಿಭಾಯಿಸಿ, ಆ ಸ್ಥಾನ ನಿಭಾಯಿಸೋದ್ರ ಜೊತೆಯಲ್ಲೇ ಕೋಟೆ ಮತ್ತು ಆಗಿನ ರಾಜರನ್ನು ಕಾಪಾಡುವಂಥ ಕೆಲಸ ಅವ್ರು ಮಾಡೋದು. ಯಾಕಂದ್ರೆ ಅವ್ರು ಆರಾಮಾಗಿದ್ದು ಅವರಿಬ್ಬರು ಓಡೋಗ್ಬಿಟ್ಟಿದ್ರು, ಏನಾಗಿರೋದು ಯೋಚನೆ ಮಾಡಿ. ಆಯಿತು ಗಂಟ ಬರ್ತಾ ಇದ್ದಾರೆ ಕಿಟ್ಟಿಯಲ್ಲಿ ನಡೆಯೋ ನಾವಿಬ್ಬರು ಓಡೋಗೋಣ ಅಂತ ಓಡೋಗ್ಬಿಟ್ಟಿದ್ದಿದ್ರೆ ಏನಾಗೋದು? ಹೌದಲ್ಲ? 100 ಸೈನಿಕರು ಒಳಗಡೆ ಬರೋರು ಮದ್ದು ಗುಳ್ದಂತೆ ಕೋಟೆನ ವಶಪಡಿಸ್ಕೊಂಡಿದ್ರು. ಹಾಗಾಗಿ ಖಂಡಿತ ಇತಿಹಾಸ ಪುಸ್ತಕದಲ್ಲಿ ನಿಂತು ಹೋಗುವಂಥ ವಿಚಾರಧಾರೆ. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಗೌಡ ಪಾಟೀಲ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗಭೂಷಣ್, ನಗರಸಭೆ ಪೌರಾಯುಕ್ತರಾದ ಡಿ ಉಮೇಶ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಎಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹಾಗೂ ಸಮಾಜದ ಮುಖಂಡರು ಮತ್ತು ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಕರ್ನಾಟಕ ಕಂಡ ವೀರಗಾಥೆ, ಪರಾಕ್ರಮಿ, ಸ್ವತಂತ್ರ ಹೋರಾಟಗಾರರು ತಪ್ಪಲಾಗದ ವಣಿಕೆ ಓಬವ್ವರ ಜಯಂತಿ ಇಂದು ತಾಲೂಕು ಆಡಳಿತ ವತಿಯಿಂದ, ಅಧಿಕಾರಿ ವತಿಯಿಂದ, ಸಿಬ್ಬಂದಿ ವತಿಯಿಂದ
ಒನಕೆ ಓಬವ್ವ ಜಯಂತಿಯನ್ನು ಸಮಾಜದ ಮುಖಂಡರಿಗೂ ಮತ್ತು ಸರ್ವ ಹಿರಿಯೂರಿನ ಸಮಸ್ತ ನಾಗರಿಕರಿಗೂ ಶುಭ ಕೋರುತ್ತಾ, ಪ್ರಥಮವಾಗಿ ಇದು ಪ್ರಥಮ ವರ್ಷ ಆಗಿತ್ತು ಮತ್ತು ಇದೇ ಸಮಾಜ ಇಂಥವರೇ ಅಂತ ಕೇಳಕ್ಕೆ ನನಗೆ ಅಧಿಕಾರಿಯಾಗಿ ನಾನು ನಡೆದು ಬಂದ ಹಾದಿ ಇದೆಯಲ್ಲ, 15 ವರ್ಷ ಮಿಲಿಟರಿಲಿದ್ದೆ. ಅಲ್ಲಿ ಯಾವ ಧರ್ಮ ಇಲ್ಲ, ಜಾತಿ ಇಲ್ಲ, ಒಳಪಂಗಡ ಇಲ್ಲ. ಪೊಲೀಸ್ ಇಲಾಖೆಯಲ್ಲೂ ಕೂಡ ನಾವು ಯಾವಾಗಾದರೂ ಹುದ್ದೆಯ ಟ್ರಾನ್ಸ್ಫರ್ಗೆ ಅವಶ್ಯಕ ಹೊರತು ನಮ್ಮಲ್ಲಿ ಕೂಡ ಧರ್ಮ ಆಗಲಿ ಉಪಜಾತಿ ಬಗ್ಗೆ ಇಲ್ಲ. ಸೊ ಅದೇ ಹಿನ್ನೆಲೆಯಲ್ಲಿ ಬಂದಿರ್ಬೋದು. ತಾತ್ಕಾಲಿಕವಾಗಿ ನನಗೆ ವರ್ಗಾವಣೆ ಮಾಡುತ್ತಾ ಒಂದು ಒತ್ತಡದಲ್ಲಿ ನಾನೊಂದು 5% ಒತ್ತಡ 90% ಬಂದಂಥ 4 ತಿಂಗಳಿಂದ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀನಿ ಅಂತ ಆತ್ಮದ ತೃಪ್ತಿ ನನ್ನಲ್ಲಿದೆ. ಸೊ ಹೀಗಾಗಿ ಇದೇ ಇಡೀ ಸಮಾಜ ಇಂಥವ್ರು ಕೇಳೋದು ಕೂಡ ನನಗೆ ಅಪರಿಚಿತ ಆಗಿದೆ. ಸೊ ಆ ಮಟ್ಟದಲ್ಲಿ ನಾನು ಕೇಳದೇ ಇರ್ಬೋದು, ಅಥವಾ ಕೆಲವು ಮುಖಂಡರಿಗೆ ಪೂರ್ವಭಾವಿ ಸಭೆಯಲ್ಲಿ ಕೆಲವು ಮುಖಂಡರು ಬಂದಿದ್ದಾರೆ, ಕೆಲವು ಸಮಾಜಕ್ಕೆ ಮಾತ್ರ ಕೇಳಿದ್ದಾರೆ, ಪಕ್ಷಕ್ಕೆ ಮಾತ್ರ ಕೇಳಿದ ಫೋನ್ ಮಾಡಿ ಕೇವಲ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷದ ಒಂದು ಭಾಗ ಕರೆದಿರಂತೇಳಿ ನನಗೆ ಅವಾಗ ಇದರಲ್ಲೂ ಪಕ್ಷ ಬರುತ್ತೆ ಧರ್ಮ ಬರುತ್ತೆ ಅಂತ ಭಾವನೆಗೆ ಇರಲಿ. ಸೊ ಕೆಲವೊಂದು ಲೋಪದೋಷಕ್ಕೆ ನಾನು ತಾಲೂಕು ನನ್ನ ವೈಯಕ್ತಿಕವಾಗಿ ಕ್ಷಮೆ ಯಾಚಿಸುತ್ತಾ ಬರುವಂಥ ಓಬವ್ವ ಜಯಂತಿಗೆ ನಾನು ಇಲ್ಲೇ ಇರ್ತೀನಿ ಅಂತ ಭಾವನೆಯಿಂದ ಇನ್ನೂ ಅದ್ದೂರವಾಗಿ ಕಾರ್ಯಕ್ರಮ ಮಾಡಬೇಕಂತ ಕಷ್ಟಪಟ್ಟಿದ್ದೇನೆ. ನಾನು ಬಾಲ್ಯದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೇವಲ ಓಬವ್ವ ದುರ್ಗಕ್ಕೆ ಮಾತ್ರ ಸೀಮಿತವಲ್ಲ, ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಓಬವ್ವನು 2 ಟ್ರ್ಯಾಕ್ಟರ್ದಲ್ಲಿ ಮೆರವಣಿಗೆ ಆಗ್ತಾನೆ ಇತ್ತು. ಅದರಲ್ಲಿ ಒಂದು ಹೈದರಾಲಿ ಪಾತ್ರ ಕೂಡ ನಾನು ಕೊಟ್ಟಾಗ ನನ್ನ ಸ್ನೇಹಿತೆ ವಿಜಯಲಕ್ಷ್ಮಿಯನ್ನು ಹುಡುಗಿ ನನಗೆ ತಲೆಗೆ ಬರೆದಿತ್ತು. ಇನ್ನೂ ಆ ಭಾವನೆ ಬಂದಾಗ ಓಬವ್ವನ ಹಿಂಗಾಗಿ ಓಬವ್ವನ ಬಗ್ಗೆ ಬಹಳ ಬಾಲ್ಯದಿಂದಲೇ ಪ್ರಭಾವ ಹೊಂದಿದ್ದೀನಿ. ಸೊ ದುರ್ಗಾದಿಂದ ತಕ್ಷಣ ಕೇವಲ ಪುಸ್ತಕಗಳು ಓದ್ತೀನಿ. ನನಗೆ ಬಿಜಾಪುರ ಅದಂತರ ಮಿಲಿಟರಿ ಹೋದಾಗ ದುರ್ಗನೇ ಬಂದಿಲ್ಲ. ಯಾವತ್ತು ನಾವು ದುರ್ಗ ಕಡೆ ಬಂದಾಗ ಒಂದು ವಾಣಿ ವಿಲಾಸ ಸಾಗರ, ಒಂದು ಓಬವ್ವ ಆ ದುರ್ಗ ಒಂದು ಜಿಲ್ಲೆಯ ಪ್ರಾಮುಖ್ಯತೆ, ಒಂದು ಇತಿಹಾಸ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಜಿಲ್ಲೆಯಲ್ಲಿ ಮತ್ತು ವಾಣಿ ವಿಲಾಸದಲ್ಲಿ ನನಗೆ ಒಂದು ದಿನ ಕರ್ತವ್ಯ ನಿರ್ವಹಿಸುವಂಥ ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಹೆಮ್ಮೆ. ನಾನು IAS ಆಫೀಸರ್ ಆಗಿ ಬದಲಾವಣೆ ಮಾಡ್ಬೋದು, ನಾನು IPS ಆಫೀಸರ್ ಬದಲಾವಣೆ ಮಾಡ್ಬೋದು, ಜನಪ್ರತಿಯಾಗಿ MLA ಆಗಿ ಮುಖ್ಯಮಂತ್ರಿ ಆದಾಗ ಮಾತ್ರ ಬದಲಾವಣೆ ಅಲ್ಲ, ಅವಕಾಶ ಸಿಕ್ಕಾಗ ಕೂಡ ನಾನು ಸಮಾಜಕ್ಕೆ ಕೊಡಬೇಕು. ವೀರ ವನತೆ ಓಬವ್ವ ಅಲ್ಲಿ ಯಾವ ಹುದ್ದೆಯನ್ನು ಹೊಂದಿದ್ದಿಲ್ಲ, ಮಹಿಳೆಯಾಗಿದ್ದರು. ಅದು ಕೂಡ ಅತ್ಯಂತ ಸಂಘರ್ಷ ಸೂತ್ರ ಸಮಾಜಕ್ಕೆ ಹೋಗಿ ಯಾವ ವಿದ್ಯೆಯನ್ನು ಪಡೆದೆ, ಯಾವ ಶೈಕ್ಷಣಿಕ ಅರ್ಹತೆ ಹೊಂದಿದೆ, ಯಾವ ಮಹತ್ವಾಂಶ ಹೊಂದಿಕೊಳ್ಳೋದು ಆ ಜವಾಬ್ದಾರಿ ಇಲ್ಲ ಅವರಿಗೆ ಮಾಡಬೇಕಂತ. ಆದರೂ ಮಹಿಳೆಯಾಗಿ ಮಾಡಿದ್ದಾಳಲ್ಲ ಓಬವ್ವ, ಅದೇ ಆ ಪ್ರೇರಣೆ ನಮಗಿರಬೇಕು. ಈ 44-42 ರಾಷ್ಟ್ರೀಯ ಹಬ್ಬಗಳು ಮಾಡೋದು ಕೇವಲ ಆ ಸಮಾಜದ ಒಲವಿಗೆಲ್ಲ ಅವರು ಮಾಡಿ ಬಂದಂಥ ಒಂದು ಯಾವ ಒಂದು ಕೊಡುಗೆ ಇದೆ ಸಮಾಜಕ್ಕೆ ನೆನೆಸ್ಕೊಂಡು ನಮ್ಮ ಯುವಕರಲ್ಲಿ ಮಹಿಳೆಯಲ್ಲಿ ನೋಡಿ, ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ನಮ್ಮ ಜಿಲ್ಲಾಧಿಕಾರಿ ಕೂಡ ಮಹಿಳೆ, ನಮ್ಮ ಶಾಸಕರು ಮಹಿಳೆ, ನಮ್ಮ ನಗರಸಭೆ ಅಧ್ಯಕ್ಷರು ಮಹಿಳೆ. ಸೊ ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ದೊರಕ್ತಾ ಇದೆ, ಅದನ್ನು ಸದುಪಯೋಗ ತಗೋತಾ ಇದ್ದಾರೆ, ಸಕ್ರಿಯವಂತ ನಮ್ಮ ಅಧ್ಯಕ್ಷರಿದ್ದಾರೆ. ಸೊ ಓಬವ್ವನ ಒಂದು ಮಾದರಿಯಾಗಿ ನಮ್ಮ ಎಲ್ಲ ಮಹಿಳೆಯರಿಗೂ ಕೂಡ ಎಲ್ಲ ವರ್ಗದಲ್ಲೂ ಅವಕಾಶ ವಂಚಿತರಾದರೂ ಕೂಡ ತಮ್ಮ ಒಂದು ನೈಪುಣ್ಯತೆಯಿಂದ ಸಮಾಜಕ್ಕೆ ಒಂದು ನಾವು ಸಂದೇಶ ಬರಬೇಕು. ಮೂರ್ತಿಯವರು ಹೇಳಿದಂಗೆ ಸ್ಟೇಡಿಯಂಗೆ ಓಬವ್ವನ ನಾಮಕರಣವಾಗಿ ನಗರದ ಹೃದಯ ಭಾಗದಲ್ಲಿ ಓಬವ್ವನ ಪ್ರತಿಷ್ಠಾಪನೆ ಆಗುವುದು ಅದು ರಾಜಕೀಯ ವ್ಯತ್ಯಾಸವಾಗಿ ರಾಜಕೀಯ ಇಟ್ಟುಕೊಳ್ಳುವಂಥ ನಿರ್ಣಯ. ಆದರೆ ನಾನಿವತ್ತು ನನ್ನ ಕಚೇರಿಯಲ್ಲಿ ಓಬವ್ವನ ಒಂದು ಫೋಟೋವನ್ನು ಶಾಶ್ವತ ಹಾಕಿ ತಿಳ್ಕೊಂಡು ನಾನಿವತ್ತು ನಾನು ಬಿಜಾಪುರದಲ್ಲಿ ಹಾಕಿದ್ರೆ ಪ್ರಶ್ನಾರ್ಥಕ ಆಗಿರ್ಬೋದು. ನಮ್ಮ ಜಿಲ್ಲೆ ಹೆಮ್ಮೆಯಾಗಿರುವುದರಿಂದ ನಮ್ಮ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಒಂದು ಕೊಡುಗೆ ಮತ್ತು ದೇಶಪ್ರೇಮಿ ಪರಾಕ್ರಮ ವಹಿಸಿದ ಮಹಿಳೆ ಹಾಕಿದರೆ ಯಾರೂ ಪ್ರಶ್ನೆ ಆಗ್ತದೆ. ಸುತ್ತೋಲೆಯಲ್ಲಿ ಕೇವಲ ಬಸವೇಶ್ವರ, ಗಾಂಧಿ ಮತ್ತು ಅಂಬೇಡ್ಕರ್ ಕೂಡ ಇದನ್ನು ನಮ್ಮ ಅದರ ಭಾಗದಲ್ಲಿ ಹಾಕಿದರೆ ಏನು ತಪ್ಪಾಗಲಾರದು. ಈ ಕ್ಷಣವೇ ಈ ಕಾರ್ಯಕ್ರಮದ ಕೇವಲ ನಾವು ಜಯಂತಿಗೆ ನಮ್ಮ ಶ್ರೀನಿವಾಸ್ ರೆಡ್ಡಿ ರೆಕಾರ್ಡ್ ರೂಮಲ್ಲಿ ಇಟ್ಟು ಮತ್ತೆ ವರ್ಷಿದ್ದಾರಲ್ಲ ಶಾಶ್ವತ ಕೇವಲ ಎಲ್ಲ ಸರ್ಕಾರಿ ಈಗ ಮನವಿ ಕೊಟ್ಟರೆ ತಪ್ಪೇನಾಗಲ್ಲ. ವಿಚಾರಧಾರೆ ಇರ್ಬೋದು, ಆ ವಿಚಾರಕ್ಕೆ ಸಮಾಜದ ಮುಖಂಡರು ಒಂದು ಮನವಿ ಕೊಟ್ಟರೆ ಖಂಡಿತ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಪತ್ರ ಬರುವಂಥ ಅವಕಾಶಗಳಿದೆ. ಪ್ರತಿನಿತ್ಯ ನಮ್ಮಲ್ಲಿ ಬಂದು ಕೇವಲ ಫೋಟೋಗ್ರಾಫಿಗೆಲ್ಲ ಅವ್ರು ಕೊಟ್ಟಂಥ ಪ್ರತಿಯೊಂದು ಮನವಿಯನ್ನು ಅದೇ ದಿನ ನಾನು ಮಾಡಿ ಜಿಲ್ಲಾಧಿಕಾರಿ ಮುಖಾಂತರ ಕಲ್ಪಿಸಿದ ನಂತರ ವಾಟ್ಸಪ್ ಕಾಪಿ ಆಗ್ತೀನಿ. ನಿಮ್ಮ ಸಮಾಜದ ಮುಖಂಡರಾಗಿ ಯಾರೂ ಕೂಡ ಸ್ವಯಂಪ್ರತಿವಾಗಿ ನಾನು ಕೂಡ ಬರೀತೀನಿ, ತಪ್ಪೇನಾಗಲ್ಲ. ಅದು ಜೊತೆಗೆ ಕೇವಲ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಹೋಲಿಸಿದ್ರೆ ಹಬ್ಬಕ್ಕ ಆಗಲಿ, ಕಳ್ಳಿ ಚೆನ್ನಮ್ಮ ಆಗಲಿ, ಮಲ್ಲಮ್ಮ ಆಗಲಿ, ಆ 5 ಕರ್ನಾಟಕಗಳಂಥ ಮಹಾನ್ ಮಹಿಳೆಯರೇ ಹೋಗಿದ್ದಾರೆ. ಆ ಜಯಂತಿಯನ್ನು ಇನ್ನು ಪ್ರತಿ ವರ್ಷ ಕೂಡ ಸಮಾಜದ ಒಳಗೆ ನಾವು ಸೀಮಿತ ಮಾಡಬಹುದು. ಇಲ್ಲಿವರೆಗೂ ನಾವು ಒಬ್ಬ ಒಂದು ಸಮಾಜ ಹುಟ್ಟಿದ್ರು ಕೂಡ ಅಂತ ಕೊಡುಗೆ ಕೊಡೋದಕ್ಕೆ ಆ ಸಮಾಜದ ಮೇಲೆ ನಾವು ಗೌರವ ಕೊಡಬೇಕು.
ಹೊಗಳಬೇಕು ಮತ್ತು ಅದನ್ನು ಯಾವತ್ತೂ ನೆನಪಿಸ್ಕೋಬೇಕು. ಜೊತೆಗೆ ಅವರು ಪಕ್ಷಾತೀತವಾಗಿ ಸಮಾಜವಾಗಿ ಇನ್ನೂ ಹೆಚ್ಚಿನವಾಗಿ ಬರುವ ದಿನದಲ್ಲಿ ಜಯಂತಿ ಜೊತೆಗೆ ಮಂಗಳವಾರ 11:00 ರೋಟರಿ ಕ್ಲಬ್ಬಲ್ಲಿ ಓಬವ್ವ ಜಯಂತಿಯನ್ನು ವಿಜೃಂಭಣೆ ಇಟ್ಕೊಂಡಿದ್ದಾರೆ. ಇದು ಕೇವಲ ಪಕ್ಷಾತೀತವಲ್ಲ, ಆಗಲೇ ಕನಕ ಜಯಂತಿ ಕಾರ್ಯಕ್ರಮ ಹೇಳಿದ್ದೀವಿ. ಡಾಕ್ಟರ್ ಕವಿತಾ ಮಿಶ್ರಾ ಅಂತಿಕೊಂಡು ರಾಯಚೂರು ಜಿಲ್ಲೆ ಕೌತಾಳದಲ್ಲಿ ಒಬ್ಬ ರಾಜ್ಯ ಕಂಡಂಥ ಅತ್ಯಂತ ಶ್ರೇಷ್ಠ ಪ್ರಗತಿಪರ ರೈತರಿದ್ದಾರೆ. 200 ಎಕರೆ ಗಂಧದ ಮರದಲ್ಲಿ ಮರವಾಡಿ ಮಾಡಿದ್ದಾರೆ. ಆ ಎಂಬ ರೈತರ ಮುಂಚೆ MA ಮಾಡಿದ್ದಾರೆ, ಸೈಕಾಲಜಿ ಮಾಡಿದ್ದಾರೆ, PhD ಮಾಡಿದ್ದಾರೆ. ಅಂಥ ಮಹಿಳೆ 200 ಎಕರೆ ಶ್ರೀಗಂಧ ಮಾರಿ ಸಸ್ಯಗಳನ್ನು ಮಾಡಿ ರಾಜ್ಯಮಟ್ಟದ ಪ್ರಶಸ್ತಿ ಪಡೆದುಕೊಂಡರೆ ಅವರನ್ನು ವಿಶೇಷವಾಗಿ ಕರೆದು ಅವರಿಗೆ ಸನ್ಮಾನ ಮಾಡಿ ಹಿರಿಯೂರು ಭಾಗದಲ್ಲಿ ಕಳೆದ 1 ದಶಕದಲ್ಲಿ ಯಾರು ಅತ್ಯಂತ ಶ್ರೇಷ್ಠ ರಾಜ್ಯ ಮಟ್ಟದಲ್ಲಿ ಪ್ರತಿಷ್ಠಿತರಾಗಿದ್ದಾರೆ ಅಂಥ ಮಹಿಳೆಯನ್ನು ತಾಲೂಕುಗಳನ್ನು ಗುರುತಿಸಿಕೊಂಡು ಮನೆ ಶಾಸಕರು 400 ಜನ ಮಹಿಳೆಯರನ್ನು ಕರೆದುಕೊಂಡು ಒಂದು ದೊಡ್ಡ ಅದ್ಭುತವಾಗಿ ಓಬವ್ವ ಜಯಂತಿ ಮಾಡಬೇಕು ಅಂದ್ಕೊಂಡಿದ್ದಾರೆ. ಪಕ್ಷಾತೀತವಾಗಿದೆ. ಕವಿತಾ ಮಿಶ್ರಾ ಅವರನ್ನು ಸಂಪರ್ಕ ಮಾಡೋಕ್ಕೆ ನಾನು ಸುಧಾಮೂರ್ತಿ ಮಾಡಿದಷ್ಟು ಕಷ್ಟ ಆಯಿತು. ಅವ್ರ ನಂಬರ್ ತಗೊಂಡು ಅವ್ರ ವಿಶ್ವಾಸ ತಗೊಂಡು ನಮ್ಮೂರು 7 ಗಂಟೆ ಆಗುತ್ತೆ, ನಮ್ಗೆ ಇಷ್ಟು ಸಮಯಕ್ಕೆ ಬರ್ಬೋದು, ನೀವು ನಮ್ಮಲ್ಲಿ ವಾಸ ಆಗುತ್ತೆ, ಅತ್ಯುತ್ತ ಬರುತ್ತ ಬಾಯಿಬಿ ಇದೆ, ನಾವು ನಿಮ್ಮನ್ನು ಶಾಸನ ನೆನಪಿಟ್ಕೊತೀವಿ, ಓಬವ್ವ ಜಯಂತಿ ನೀವು ಬೆಂಗಳೂರು ಅಂತ ನಗರ ಅರಮನೆ ಅಂತಲೇ ಭಾಷೆ ಮಾಡೋದು, ನಮ್ಮಲ್ಲಿ ಬಂದು ಭಾಷೆ ಮಾಡಿ ತಿಳ್ಕೊಂಡು ನಮ್ಮ ಮಾತಿಗೆ ಸ್ಥಳೀಯ ಮಾಜಿ ಸೈನಿಕರು ಶಾಸಕರ ಅವರ ಸಮುದಾಯ ಅಂತ ಮಾತು ಉಳ್ಕೊಂಡಿದ್ದಾರೆ. ಮಂಗಳವಾರ 11:30 ಗಂಟೆಗೆ ರೋಟರಿ ಕ್ಲಬ್ಬಲ್ಲಿ ಶ್ರೀ ಕವಿತಾ ಮಿಶ್ರಾ, ಗೂಗಲಲ್ಲಿ ವಾಟ್ಸಪ್ಪಲ್ಲಿ ನೋಡ್ಬೋದು, ಅತ್ಯಂತ ಶ್ರೇಷ್ಠ ಮಹಿಳೆ, ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಮತ್ತು BE MTech ಮಾಡಿಕೊಂಡು PhD ಮಾಡಿದ್ರು ಕೂಡ ಶ್ರೀಗಂಧ ಮರದ ಬೆಳೆದಿದ್ದಾರೆ. ಸೊ ಅವರನ್ನು ಕೂಡ ಒಬ್ಬ ಪ್ರಸಿದ್ಧಿ ಕೊಡಬೇಕಂತ ಅಪೇಕ್ಷೆ ಪಟ್ಟಿದ್ದೀವಿ. ಮತ್ತು ಈ ಕಬಡ್ಡಿ ಆಗಲಿ, ಕ್ರೀಡೆ ಆಗಲಿ, ಸಂಗೀತದಲ್ಲಿ 5 ಮಹಾನ್ ಮಹಿಳೆಯರು ಎಲ್ಲ ಸಮಾಜದಲ್ಲಿ ಗುರುತಿಸಿಕೊಂಡು ಶಾಸಕರ ಒಪ್ಪಿಗೆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಕಾರ್ಯಕ್ರಮ ಬರಬೇಕಂತ ಕೇಳ್ಕೊಂಡು ಇನ್ನೊಮ್ಮೆ ತಾಲೂಕಾಡಳಿತ ಓಬವ್ವ ಜಯಂತಿಗೆ ಶುಭ ಕೋರುತ್ತಾ ಮತ್ತು ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟ ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು ಎಲ್ಲರೂ ಶುಭ ಕೋರ್ತೀವಿ. ಜೈ ಹಿಂದ್, ಜೈ ಹಿಂದ್. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.